ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಬಿಜೆಪಿಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಅದೇ ಕ್ಷೇತ್ರದಿಂದ ಮರು ಆಯ್ಕೆ ಬಯಸಿ ಇಂದು ಮಂಗಳೂರಿನ ಮಿನಿ ವಿಧಾನಸೌಧದಲ್ಲಿ ಚುನಾವಣಾ ಅಧಿಕಾರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಪ್ರಾರಂಭದಲ್ಲಿ ಪಕ್ಷದ ಪ್ರತಿನಿಧಿಗಳು ಮತ್ತು ಬೆಂಬಲಿಗರ ಸಮ್ಮುಖದಲ್ಲಿ ಅವರು ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಅಲ್ಲಿಂದ ಕಾವೂರು ಮೈದಾನದವರೆಗೆ ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅದ್ದೂರಿ ಮೆರವಣಿಗೆಯಲ್ಲಿ ಕಾವೂರು ಮೈದಾನಕ್ಕೆ ತೆರಳಿ ಅಲ್ಲಿ ಸಾರ್ವಜನಿಕರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ, ಜನರ ಬೆಂಬಲದಿಂದ 5 ವರ್ಷ ಶಾಸಕನಾಗುವಂತಹ ಅವಕಾಶ ಸಿಕ್ಕಿದೆ. ವೈದ್ಯನಾಗಿದ್ದ ನಾನು ರಾಜಕೀಯಕ್ಕೆ ಹೊಸಬನಾಗಿದ್ದೆ. ಹಿರಿಯ ನಾಯಕರ ಬೆಂಬಲ ಸಿಕ್ಕಿರುವುದು ನನ್ನ ಅದೃಷ್ಟ. ಅಭಿವೃದ್ಧಿಗೆ ನಾನೊಬ್ಬನೇ ಕಾರಣನಲ್ಲ. ನಮ್ಮ ಪಕ್ಷದ ಸಂಸ್ಕೃತಿಯಾದ ಟೀಮ್ ವರ್ಕ್ನಿಂದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ ಮುಖಂಡ ಅಶೋಕ್ ಶೆಟ್ಟಿ, ಪುರಂದರದಾಸ್ ಕೋಳೂರು, ಶಶಿಕಲಾ ಬಿಜೆಪಿಗೆ ಸೇರ್ಪಡೆಗೊಂಡರು. ಮೇಯರ್ ಜಯನಂದ ಅಂಚನ್, ಬಿಜೆಪಿ ಮುಖಂಡರಾದ ಗಣೇಶ್ ಹೊಸಬೆಟ್ಟು, ಪೂಜಾ ಪೈ, ಕೃಷ್ಣ ಶೆಟ್ಟಿ ಕಡಬ, ರಾಜೀವ ಕಾಂಚನ್, ತಿಲಕ್ ರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ವಾಹನ ಜಾಥಾ ಮೂಲಕ ಮಂಗಳೂರಿಗೆ ಮಿನಿ ವಿಧಾನಸೌಧಕ್ಕೆ ತೆರಳಿ ಡಾಕ್ಟರ್ ಭರತ್ ಶೆಟ್ಟಿ ಅವರು ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಪುನಃ 2ನೇ ಬಾರಿ ಭಾರತೀಯ ಜನತಾ ಪಾರ್ಟಿ ನನಗೆ ಚುನಾವಣೆಯಲ್ಲಿ ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. 5 ವರ್ಷಗಳ ತನಕ ನನ್ನ ಕ್ಷೇತ್ರದ ಜನರು, ನನ್ನ ಪಾರ್ಟಿಯ ಕಾರ್ಯಕರ್ತರು ಎಲ್ಲರ ಸಹ ಒಂದು ತಂಡವಾಗಿ ನಾವು ಕೆಲಸ ಮಾಡಿದ್ದೇವೆ. 5 ವರ್ಷದಲ್ಲಿ 1 ವರ್ಷ ನಮ್ಮ ಸರ್ಕಾರ ಇರಲಿಲ್ಲ. 2 ವರ್ಷ ನಮಗೆ ಕೋವಿಡನ್ನು, ಲಾಕ್ಡೌನ್ ಇದ್ದ ಸಮಯದಲ್ಲಿ ಕೋವಿಡನ್ನು ನಿಭಾಯಿಸುವಂಥ ದೊಡ್ಡದಾದ ಜವಾಬ್ದಾರಿ ನಮ್ಮ ಮೇಲೆ ಮತ್ತು ನಮ್ಮೆಲ್ಲ ಅಧಿಕಾರಿಗಳ ಮೇಲೆ, ಕಾರ್ಯಕರ್ತರ ಮೇಲೆ ಇತ್ತು. ಒಳ್ಳೆಯ ರೀತಿಯಿಂದ ಅದನ್ನು ನಿಭಾಯಿಸಿದ್ದೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ಹಾಗೆ ಮತ್ತು ಉಳಿದ 2 ವರ್ಷದಲ್ಲಿ ಸಹ ಸಾವಿರಾರು ಕೋಟಿ, 2,000 ಕೋಟಿಗಿಂತಲೂ ಜಾಸ್ತಿ ಅಭಿವೃದ್ಧಿ ಕಾಮಗಾರಿಗಳನ್ನು ನನ್ನ ಕ್ಷೇತ್ರದಲ್ಲಿ ನಾನು ನಡೆಸಿದ್ದೇನೆ.
ಹಾಗಾಗಿ ಮತ್ತೊಮ್ಮೆ ನಾನು ಇಲೆಕ್ಷನಿಗೆ ಹೋಗುವಾಗ ಅಭಿವೃದ್ಧಿ, ಯುವ ನಾಯಕತ್ವ, ಹಿಂದುತ್ವ ಮತ್ತು ಹಿರಿಯರ ಒಂದು ಮಾರ್ಗದರ್ಶನ ಈ ಒಂದು ಇದರಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಜನರು ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಇರ್ಬೋದು, ಹೊರಿಜಾಂಟಲ್ ಗ್ರೋತ್ ಏನು ಅಗತ್ಯ ಇದೆ ಮ್ಯಾಂಗ್ಳೂರಿನ ಒಂದು ಸಿಟಿಗೆ, ಅದನ್ನು ಮಾಡಬೇಕು. ರೂರಲ್ ಎಕಾನಮಿಯನ್ನು ಇನ್ನೂ ಸಹ ಸದೃಢ ಮಾಡಬೇಕಂತ ಅವಶ್ಯಕತೆ ಇದೆ. ಟೂರಿಸಮ್ ಸೆಕ್ಟರ್ ಮತ್ತು ಅಭಿವೃದ್ಧಿ ಮಾಡುವಂಥ ಸಮಯದಲ್ಲಿ ಜಾಬ್ ಕ್ರಿಯೇಷನಿಗೆ ಜಾಸ್ತಿ ಗಮನವನ್ನು ಕೊಡ್ತಾ, ಅಭಿವೃದ್ಧಿ ಅಂತ ಹೇಳಿದ್ರೆ ಖಾಲಿ ಕಾಂಕ್ರೀಟ್ ಜಂಗಲನ್ನು ಬಿಲ್ಡ್ ಮಾಡೋದಲ್ಲ, ಅದರೊಂದಿಗೆ ನಮ್ಮ ಕಲ್ಚರ್ ಏನಿದೆ ಮತ್ತು ನಮ್ಮ ಇಲ್ಲಿರುವಂಥ ಒಂದು ಇಕಾಲಜಿ ಏನಿದೆ, ಎನ್ವೈರ್ನ್ಮೆಂಟ್ ಏನಿದೆ, ಇದನ್ನೆಲ್ಲ ಒಂದು ಸಮತೋಲನದ ದೃಷ್ಟಿಕೋನದಿಂದ ಬೆಳೆಸಬೇಕಾದ ದೊಡ್ಡದಾದ ಅವಶ್ಯಕತೆ ಇದೆ.